ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹೆಸರು ಪಡೆದಿರುವ ಶ್ರೀ ಸಿಂಚನ ಸೌಹಾರ್ದ ಕ್ರೆಡಿಟ್ ಕೋಆಪರೇಟಿವ್ ಲಿಮಿಟೆಡ್ನ 2ನೇ ಶಾಖೆ ನಗರದ ಕರಂಗಲ್ಪಾಡಿಯ ಬ್ರಿಗೇಡ್ ಪ್ಲಾಜಾ ಮಳಿಗೆಯಲ್ಲಿ ಉದ್ಘಾಟನೆಗೊಂಡಿತು. ಮೂಡುಬಿದ್ರೆಯಲ್ಲಿ ಈಗಾಗಲೇ ಹೆಸರು ಪಡೆದುಕೊಂಡಿರುವ ಶ್ರೀ ಸಿಂಚನ ಸೌಹಾರ್ದ ಕ್ರೆಡಿಟ್ ಕೋಆಪರೇಟಿವ್ ಲಿಮಿಟೆಡ್ನ ತನ್ನ 2ನೇ ಶಾಖೆಯನ್ನ ಮಂಗಳೂರಿನಲ್ಲೂ ಆರಂಭಿಸಿವೆ. ನಗರದ ಕರಂಗಲ್ಪಾಡಿಯ ಬ್ರಿಗೇಡ್ ಪ್ಲಾಜಾ ಮಳಿಗೆಯಲ್ಲಿ ನೂತನ ಶಾಖೆಯನ್ನ ಶ್ರೀದೇವಿ ಶಿಕ್ಷಣ ಸಂಸ್ಥೆಯ ಚೇರ್ಮನ್ ಎ ಸದಾನಂದ ಶೆಟ್ಟಿ ಅವರು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಮುಂದಿನ ದಿನಗಳಲ್ಲಿ ಗ್ರಾಹಕರಿಗೆ ಉತ್ತಮ ಸೇವೆಯನ್ನ ನೀಡುವಂತಾಗಲಿ, ಇನ್ನಷ್ಟು ಅಭಿವೃದ್ಧಿ ಪಥದತ್ತ ಸಾಗಲಿ ಎಂದು ಶುಭ ಹಾರೈಸಿದರು. ನಮಗೆ ಬೇಕಾದ್ದು ಏನಂತಂದ್ರೆ ಈ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಸೇವೆ, ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಇಸ್ ಅವರ್ ಮೋಟೋ ಅಂತ ಕೇವಲ ಜಾಹೀರಾತಿನ ಮಾತಾಗಿರದೆ ಅದನ್ನು ಸಾಧಿಸಿ ತೋರಿಸಬೇಕು. ಹಾಗಿರುವಾಗ ಇಂಥ ಕೆಲಸದಲ್ಲಿ ನಮಗಿಂತ ಬಹಳ ಅನುಭವಿಗಳು ಇದರಲ್ಲಿದ್ದಾರೆ. ಅನುಭವಿಗಳು ಇದ್ದ ಕಾರಣ ಇದು ಉತ್ತರೋತ್ತರ ಅಭಿವೃದ್ಧಿ ಆಗುವುದರಲ್ಲಿ ಏನೂ ಸಂದೇಹವಿಲ್ಲ. ಸಿಂಚನ 020 ಮೊಬೈಲ್ ಸರ್ವಿಸ್ ಆಪ್ ಅನ್ನ ಖ್ಯಾತ ಲೆಕ್ಕ ಪರಿಶೋಧಕರಾದ ಎಸ್ ನಾಯಕ್ ಅವರು ಬಿಡುಗಡೆಗೊಳಿಸಿದರು. ಬಳಿಕ ಮಾತನಾಡಿದ ಅವರು, 5 ವರ್ಷದಲ್ಲಿ ಉತ್ತಮ ಬ್ಯಾಂಕ್ ಎಂಬ ಹೆಗ್ಗಳಿಕೆಯನ್ನ ಪಡೆದುಕೊಂಡಿದೆ. ಹೀಗಾಗಿ ಇವರ ಉದ್ದಿಮೆ ಇನ್ನಷ್ಟು ಪ್ರಗತಿ ಪಥದತ್ತ ಸಾಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಎಂದು ಹೇಳಿದರು. ಸೌಹಾರ್ದ ಕ್ರೆಡಿಟ್ ಕೋಆಪರೇಟಿವ್ ಇದು 5 ವರ್ಷ ಪೂರೈಸಿದೆ. 5 ವರ್ಷದಲ್ಲಿ ಕೂಡ ಇಂಥ ಒಂದು ಸಣ್ಣ 5 ವರ್ಷದಲ್ಲಿ 2 ಬ್ರಾಂಚ್ ಮಾಡಿ 10 ಕೋಟಿಗೂ ಮಿಗಿಲಾಗಿ ಒಂದು ವ್ಯವಹಾರ ಮಾಡಿದಾರಂದ್ರೆ ನಿಜವಾಗಿ ಇವರು ಮುಂದೆ ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿ ಹೊಂದ್ತಾರಂತ ಹೇಳಲಿಕ್ಕೆ ಯಾವುದೇ ಸಂಶಯ ಇಲ್ಲ. ಪ್ರಪ್ರಥಮವಾಗಿ ಮೂಡುಬಿದ್ರೆಯಲ್ಲಿ ಮಾಡಿದ್ರು, ಈಗ ಮಂಗಳೂರಿಗೆ ಪಾದಾರ್ಪಣೆ ಮಾಡಿದ್ದಾರೆ. ಮುಂಚೆ ಕೋಆಪರೇಟಿವ್ ಸೆಕ್ಟರ್ ಇತ್ತು. ಕೋಆಪರೇಟಿವ್ ಸೆಕ್ಟರ್ ಅಲ್ಲಿ ಅನೇಕ ನ್ಯೂನತೆಗಳೆಲ್ಲ ಇದ್ದು ಆ ಡೆವಲಪ್ಮೆಂಟ್ಗೆ ಅಭಿವೃದ್ಧಿಗೆ ಆ ಕೋಆಪರೇಟಿವ್ ಸೆಕ್ಟರ್ ಅಷ್ಟು ಅದರಿಂದ ಏನೆಲ್ಲ ಲೂಪೋಲ್ಸ್ ಎಲ್ಲ ತೆಗೆದು ಈ ಸೌಹಾರ್ದವನ್ನು ಮಾಡಿದ್ದಾರೆ. ತುಂಬಾ ಕಡೆಯಲ್ಲಿ ನಾನು ನೋಡಿದ್ದೇನೆ, ಅನೇಕ ಸೌಹಾರ್ದ ಇದಾಗಿದೆ, ಸೌಹಾರ್ದ ಒಕ್ಕೂಟ ಕೂಡ ಆಗಿದೆ. ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನ ಶ್ರೀ ಸಿಂಚನ ಸೌಹಾರ್ದ ಕ್ರೆಡಿಟ್ ಕೋಆಪರೇಟಿವ್ ಲಿಮಿಟೆಡ್ನ ಅಧ್ಯಕ್ಷರಾದ ಮೋಹನ್ ಪ್ರಭು ವಹಿಸಿದ್ರು. ಈ ವೇಳೆ ಹಿರಿಯ ಅಧಿಕಾರಿ ಹಾಗೂ ಸೌಹಾರ್ದ ಅಭಿವೃದ್ಧಿ ಅಧಿಕಾರಿ ಗುರುಪ್ರಸಾದ್ ಬಂಗೇರ, ಐಸಿರಿ ಹರ್ಬಲ್ಸ್ ಮಾಲಕರಾದ ಜಿನರಾಜಯ್ಯ, ಪ್ರಾದೇಶಿಕ ಸಾರಿಗೆ ಕಚೇರಿಯ ಸಲಹೆಗಾರರಾದ ಉಪೇಂದ್ರ ಬಾಳಿಗ, ಉಪಾಧ್ಯಕ್ಷರಾದ ಡಾ ವೈಎನ್ ಮುರಳೀಧರ್ ಭಟ್, ವ್ಯವಸ್ಥಾಪಕರಾದ ಕಿರಣ್ ಕುಮಾರ್ ಬಿ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಪುರುಷೋತ್ತಮ ಎಂ ಶೆಟ್ಟಿ ಸೇರಿದಂತೆ ಆಡಳಿತ ಮಂಡಳಿ ನಿರ್ದೇಶಕರು ಈ ಸಂದರ್ಭದಲ್ಲಿ ಹಾಜರಿದ್ದರು. ನಾಗರಾಜ್, ವಿ4 ನ್ಯೂಸ್, ಮಂಗಳೂರು.